ಇಲ್ಲಿನ ಹೊಂಡಗುಂಡಿಗಳ ಸಂಚಾರ ಸವಾರರಿಗೆ ನಿತ್ಯ ನರಕ ಯಾತನೆ. ಸ್ಪೀಕರ್ ಯುಟಿ ಖಾದರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿನ ರಸ್ತೆಯೊಂದು ಸಂಪೂರ್ಣವಾಗಿ ತೋಪೆದ್ದು ಹೋಗಿದೆ. ಬನ್ನಿ, ಈ ಕುರಿತೊಂದು ವರದಿ ಇದೆ, ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಹೆಚ್ಚು ವಾಹನಗಳು ಸಂಚರಿಸುವ ರಸ್ತೆಗಳಲ್ಲಿ ಇದೂ ಒಂದು. 4 ಮೆಡಿಕಲ್ ಕಾಲೇಜು, ಮಂಗಳೂರು ವಿಶ್ವವಿದ್ಯಾನಿಲಯ, ಇನ್ಫೋಸಿಸ್, ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ವಲಯ, ಹೀಗೆ ಹಲವು ಶಿಕ್ಷಣ ಸಂಸ್ಥೆ, ಉದ್ಯಮ ವಲಯಗಳನ್ನು ಈ ರಸ್ತೆ ಸಂಪರ್ಕಿಸುವ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಸಂಬಂಧಿಸಿದಂತೆ ಇದು ಅತ್ಯಂತ ಅನಿವಾರ್ಯವಾದ ಮತ್ತು ಪ್ರಾಮುಖ್ಯದ ರಸ್ತೆಯಾಗಿ ಗುರುತಿಸಿಕೊಂಡಿದೆ. ಆದರೆ ಕಳೆದ 1 ವರ್ಷದಿಂದ ಈ ರಸ್ತೆಯು ದುರಸ್ತಿಯಲ್ಲಿದ್ದು ಹೊಂಡ ಗುಂಡಿಗಳಿಂದ ತುಂಬಿದ ರಸ್ತೆಯಾಗಿ ಮಾರ್ಪಟ್ಟಿದೆ. ಸ್ಪೀಕರ್ ಯುಟಿ ಖಾದರ್ ಪ್ರತಿನಿಧಿಸುವ ಕ್ಷೇತ್ರದ ಪ್ರಮುಖ ರಸ್ತೆ ಇದಾಗಿದ್ದರೂ ಈವರೆಗೂ ಈ ರಸ್ತೆಯ ಹೊಂಡ ಗುಂಡಿಗಳನ್ನು ಮುಚ್ಚಿ ತೇಪೆ ಹಾಕುವ ಕಾರ್ಯ ನಡೆದಿಲ್ಲ. ಹೊಂಡ ಗುಂಡಿಗಳಿಗೆ ಜಲ್ಲಿಕಲ್ಲು ಮತ್ತು ಮಣ್ಣು ಜಲ್ಲಿ ಹುಡಿಗಳನ್ನು ಸೇರಿಸಿ ಹಾಕಲಾಗುತ್ತಿದೆ. ಮಣ್ಣು ಮತ್ತು ಜಲ್ಲಿ ಹುಡಿಯಿಂದ ರಸ್ತೆ ತುಂಬಾ ಧೂಳಾದರೆ ಜಲ್ಲಿ ಕಲ್ಲುಗಳು ಹೊಂಡ ಬಿಟ್ಟು ರಸ್ತೆಯ ತುಂಬಾ ಹರಡಿ ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸಿದೆ. ಹೊಂಡ ತಪ್ಪಿಸಲು ಹೋಗುವ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬೀಳುವ ಘಟನೆ ಪ್ರತಿದಿನವೂ ನಡೆಯುತ್ತಿದೆ. ರೋಡ್ ಗಾಡಿ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲ ಆಕ್ಸಿಡೆಂಟ್ ಆಗ್ತದೆ. ಮತ್ತೆ ಚಿಕ್ಕ ಚಿಕ್ಕ ಗಾಡಿ, ಸ್ಕೂಟರ್ ಎಲ್ಲ, ಟ್ಯಾಕ್ಟರ್ ಎಲ್ಲ ಎಷ್ಟು ಸಾರಿ ಬಿದ್ದಿದೆ, ಎಲ್ಲ ಬಿದ್ದಿದೆ ಅಲ್ಲ. ಮತ್ತೆ ಹೆಂಗಸರೆಲ್ಲ ಬಿದ್ದಿದ್ದಾರೆ, ಮಕ್ಕಳೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಸೈಡಲ್ಲೆಲ್ಲ ಗ್ರಾಮ ಹಾಕುವಂತ ಏನಿಲ್ಲ, ಫ್ರೀ ಅಂತ ಹೇಳ್ತಾರೆ. ಫ್ರೀ ಎಲ್ಲ ರೋಡ್ ಎಲ್ಲ ಹೋಗಿದೆ, ಸಾರ್ವಜನಿಕ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಗಾಡಿ ಎಲ್ಲ ಕೆಟ್ಟು ಹೋಗಿದೆ, ಎಲ್ಲ ಹೊಸತ್ತೆಲ್ಲ ಗಾಡಿ ತೆಗೆದೆಲ್ಲ ಎಲ್ಲ ಸಮಸ್ಯೆ ಉಂಟೆಲ್ಲ. ಎಲ್ಲ ಕಡೆಯಲ್ಲಿ ಸಮಸ್ಯೆವೆಲ್ಲ. ಇಲ್ಲಿಂದ ಮುಡಿಪಿಯಿಂದ ಇಲ್ಲಿ ಮೆಲ್ಕರ್ವರೆಗೆ ಏನು ಸರಿ ಇಲ್ಲ. ಅಲ್ಲಿ ಸಜಿಪ್ಪ ಮತ್ತು ಇಲ್ಲಿ ಬೋಲಿಯಾರ್ ಮತ್ತು ಪಡೀಲ್ ಎಲ್ಲ ಯಾವುದೂ ರೋಡ್ ಕೂಡ ಸರಿ ಇಲ್ಲ. ರೋಡ್ ಏನು ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಹೋಗಿದೆ, ಹೊಂಡ ಆಗಿದೆ, ಗಾಡಿಗೆ ಪೆಟ್ಟಿದೆ. ಯಾಕೆಂದರೆ ಶಾಕ್ ಅಬ್ಸರ್ ಪ್ಲೇಟ್ ಎಲ್ಲ ಹೋಗ್ತದೆ. ಬಾಡಿಗೆ ಸಿಗೋದು 100 ರೂಪಾಯಿ, ಅದರಲ್ಲಿ 50 ರೂಪಾಯಿ. ಅದಕ್ಕೆ ಹೋದ್ರೆ ಏನುಂಟು? ಏನಿಲ್ಲ. ಸರಿ ಮಾಡ್ತಾರೆ ಅಂತ ಹೇಳ್ತಾರೆ, ಮಾಡುವುದೇ ಇಲ್ಲ. ಈಗ 1 ವರ್ಷ ಆಯಿತು. 1 ವರ್ಷ ಆಯಿತು. ಟನ್ನೇಜ್ ಎಲ್ಲ ಗಾಡಿ ಹೋಗ್ತಾ ಇದೆ, ಅದರಿಂದ ನಮಗೆ ಪ್ರಾಬ್ಲಮ್. ಏನು ಮಾಡಲಿಕ್ಕೆ ಆಗುವುದಿಲ್ಲ. ಕನಿಷ್ಠ ಪಕ್ಷ ಹೊಂಡ ಗುಂಡಿಗಳನ್ನು ಮುಚ್ಚಿ ಡಾಂಬಾರು ಹಾಕುವ ಪ್ರಕ್ರಿಯೆಗೂ ಸರ್ಕಾರ ಮುಂದಾಗಿಲ್ಲ. ಪ್ರತಿದಿನವೂ ಸಾವಿರಾರು ಸಂಖ್ಯೆಯ ವಾಹನಗಳು, ಪ್ರಯಾಣಿಕರು ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರೂ ಇಲಾಖೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈ ರಸ್ತೆಯ ಸ್ಥಿತಿ ಶೋಚನೀಯ ಹಂತಕ್ಕೆ ತಲುಪಿದೆ. ಹೊಂಡಗಳಿಗೆ ಬಿದ್ದು ಪ್ರಯಾಣಿಕರ ಬೆನ್ನು ಹುರಿಗೂ ಪೆಟ್ಟಾಗುತ್ತಿದ್ದು ವಾಹನಗಳು ಗ್ಯಾರೇಜು ಸೇರುವಂತಾಗಿದೆ. ರಸ್ತೆಯ ಮೂಲಕವೇ ದುಡಿಯುವ ಜನ ಇದರಿಂದ ಸಮಸ್ಯೆಗೀಡಾಗಿದ್ದು ಕೂಡಲೇ ರಸ್ತೆಯನ್ನು ದುರಸ್ತಿಪಡಿಸಬೇಕು ಎನ್ನುವ ಒತ್ತಡಗಳು ಕೇಳಿ ಬರಲಾರಂಭಿಸಿದೆ. ರೋಡು ಏನು ಇದಿಲ್ಲ, ಅಷ್ಟು ಇದಿಲ್ಲ ಅದು. ಯಾಕೆಂದ್ರೆ ಎಲ್ಲ ಹೊಂಡ, ಅಲ್ಲಿ ಹೊಂಡ, ಹೋಗ್ಲಿಕ್ಕೆ ಆಗುದಿಲ್ಲ. ಗಾಡಿಗೆ ಪೆಟ್ಟು ಏನು ಮಾಡಿ ಸ್ಕೂಟರ್ನವರೆಲ್ಲ ಇಲ್ಲಿ ಪಲ್ಟಿ ಆಗ್ತಾರೆ, ಆಕ್ಸಿಡೆಂಟ್. ಅದಕ್ಕೆ ಬ್ಯಾರಿಕೇಡ್ ಹಾಕಿದ್ದೇವೆ ನಾವು. ಅದು ಹಾಕದಿದ್ರೆ ಎಲ್ಲ ಪಲ್ಟಿ, ಇಲ್ಲಿ ಹೋಗುವುದೇ 100ರಲ್ಲಿ. ಫ್ರೀ ಸ್ಕೀಮ್ಗಳ ಮೂಲಕ ಹೆಸರುವಾಸಿಯಾದ ಸರ್ಕಾರ ಇಂದು ಫ್ರೀ ಕಾರಣದಿಂದ ರಸ್ತೆಯ ತೇಪೆ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿಲ್ಲ. ರಸ್ತೆಯ ಸ್ಥಿತಿ ಇದೇ ರೀತಿ ಮುಂದುವರಿದಲ್ಲಿ ರಸ್ತೆ ಪ್ರಯಾಣಿಕರ ಆರೋಗ್ಯಕ್ಕೂ ಫ್ರೀ ಸ್ಕೀಮ್ ಆರಂಭಿಸಬೇಕಾಗಬಹುದು ಎನ್ನುವ ವ್ಯಂಗ್ಯವಾದ ಮಾತುಗಳನ್ನ ಜನರಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ ನ್ಯೂಸ್ 24x7.